ಹರೀಶ್ ಶೆಟ್ಟರು ಅವರ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಆ ಸಂದರ್ಭದಲ್ಲಿ ಅಲ್ಲಿ ಅವರಿಗೂ ನೋವಾಗಿದೆ, ಹರೀಶ್ ಶೆಟ್ಟಿಗೆ ನೋವಾಗಿದೆ. ಒಬ್ಬ ಇವರಿದ್ದಾರೆ ಇಲ್ಲಿ, ಇವರಿಗೆ ಅವಮಾನ ಮಾಡಿದ್ರಿ, ಇವರನ್ನು ಅವಮಾನ ಮಾಡಿದರೆ, ಇವರನ್ನು ದೂರ ತಳ್ಳಿದ್ದೆ, ಇವರಿಗೆ ನೋವಾಗೋದಿಲ್ಲ. ಪ್ರತಿಯೊಂದು ನ್ಯೂಟನ್ಸ್ ಲಾ ಆದಾಗ ಪ್ರತಿಯೊಂದು ಇದಕ್ಕೂ ಆ್ಯಕ್ಷನ್ಗೆ ಇನ್ನೊಂದು ರಿಯಾಕ್ಷನ್ ಇರ್ತದೆ. ನೋವಾಗಿ ಹರೀಶ್ ಶೆಟ್ಟಿಗೆ ನೋವು. ಅವರ ಹಳ್ಳಿಯದ ಕಡೆಯಲ್ಲಿದ್ದವರು ಕಷ್ಟದಿಂದ ಕಲಿತು ಬಾಂಬೆಗೆ ಹೋಗಿ ಈ ಉತ್ತಮ ಸ್ಥಾನದಲ್ಲಿದ್ದಾರೆ. ಅವರು ಬಡವರನ್ನು ನೋಡಿದ್ದಾರೆ. ನಮ್ಮನ್ನು ನೀವು ಬಿಟ್ಟರೆ ನಿಮ್ಮನ್ನು ನಾವು ಬಿಡಬೇಕಂತ ಹೇಳುವಂಥ ಮಾತು ತಪ್ಪಲ್ಲಲ್ಲ. ಅಂಥ ಮಾತನ್ನು ಹೇಳಿರ್ಬೋದು. ಅವರಿಯನ್ನು ಮಾತನ್ನು ನಾನು ಪ್ರತಿಪಾದಿಸುವುದಿಲ್ಲ. ಅವರು ಹೇಳಿದ್ರಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗಿ ಹೇಳಿರ್ಬೋದು. ಅದನ್ನು ನೀವು ಅವರ ಹತ್ರವೇ ಕೇಳಬೇಕು, ಯಾಕೆ ಹೇಳಿದ್ರಿ ಅಂತ. ಅವರ ಮನಸ್ಸಿನ ನೋವಿನಿಂದ ನಾವು ಅದಕ್ಕಾಗಿ ಇಲ್ಲಿ ಯಾರಿಗೂ ಥ್ರೆಟ್ ಕೊಡಲಿಕ್ಕೆ ಹೋಗಲಿಲ್ಲ, ತಿಳಿದುಕೊಳ್ಳಿ ಅಂತ ಹೇಳಿದ್ದೇವೆ ಅವರ ಹತ್ರ. ಒಂದು ಕಾಲದಲ್ಲಿ ಈ ನಕ್ಸಲ್ವಾದ ಹೀಗೆ ಬಂತೋ, ಇನ್ನೊಂದು ಬಂತೋ, ಬಾಕಿ ಒಂದು ಅಧಪತನಕ್ಕೆ ಒಳೆದವರು, ತುಳಿತಕ್ಕೆ ಒಳೆದವರು ಎದ್ದು ನಿಲ್ತಾರೆ. ಅದೇ ಥರದಲ್ಲಿ ಬಂಟರು ಈಗ ತುಳಿತಕ್ಕೆ ಒಳಗಾಗ್ತಿದ್ದಾರೆ. ನಾವು ತುಳಿತಕ್ಕೆ ಒಳಗಾದಾಗ ಸೆಟೆದು ನಿಲ್ಲುವಂಥ ಒಂದು ಶಕ್ತಿ ನಮ್ಮ ಹತ್ರ ಉಂಟು, ಅದು ಉಂಟು. ಆ 40% ಬಂಟರಾದರೂ ಆ ಶಕ್ತಿ ಇದ್ದಂಥ ಬಂಟರು ಇದ್ದಾರೆ. ಅದಕ್ಕೆ ಬೇಡ, ಸಾಮರಸ್ಯದ ಸಹಜೀವನವೇ ದೇಶದ ಅಭಿವೃದ್ಧಿಗೆ ಒಂದು ಮಾರ್ಗ ಅಂತ ನಾವು ಕಂಡುಕೊಂಡವರು. ನಮ್ಮ ಹಿರಿಯರು ಅದನ್ನೇ ಮಾಡಿದ್ದು. ನಮ್ಮ ಹಾಸ್ಟೆಲ್ಗಳನ್ನು ನೋಡಿ, 70% ಮಕ್ಕಳು ಬೇರೆ ಜಾತಿಯ ಮಕ್ಕಳು ಇದ್ದರು. ಅದು ನಮ್ಮ ಜಾತಿವಾದ ಅಲ್ಲ, ನಾವು ಯಾವಾಗಲೂ ಜಾತಿವಾದಿಗಳಾಗಿರಲಿಲ್ಲ. ವಿನಾಯಕ್ ಕುಮಾರ್ ಸೊರಕೆ ಅವರು ಎಲ್ಲಿದ್ದು ಇದೇ ಕ್ಯಾಂಪಸ್ನಲ್ಲಿ 11 ವರ್ಷ ಇಲ್ಲಿದ್ದರು. ಬಂಟರಾಗಿ ಬದುಕಿದವರು. ಹಾಗಾದರೆ ನಮ್ಮ ಹತ್ರ ಎಲ್ಲಿಂಟು ಜಾತಿವಾದ? ನಾವು ಜಾತಿವಾದಕ್ಕಂತಲ್ಲ, ನಮ್ಮಲ್ಲಿ ತುಳಿತಕ್ಕೆ ಒಳಗಾದವರು, ಕಷ್ಟದಲ್ಲಿರುವವರಿಗೆ ಒಂದು ಅವಕಾಶ ಕೊಡಿ ಅಂತ ನಮ್ಮ ಧ್ವನಿಯನ್ನು ನೀವು ಸರ್ಕಾರಕ್ಕೆ ತಲುಪಿಸಿ, ಅದು ಗಟ್ಟಿಯಾಗಿ ತಲುಪಿಸಿ ಅಂತ ಒಂದು ನಾವು ವಿನಂತಿಯನ್ನು ಮಾಡೋದು.